ಬಿಹಾರ ರಾಜ್ಯದ ಪೂರ್ಣಿಯಾ ಜಿಲ್ಲೆಯಲ್ಲಿ ವಂದೇ ಭಾರತ್ ರೈಲು ಅಪಘಾತಕ್ಕೆ ಒಳಗಾದ ದುರ್ಘಟನೆ ನಡೆದಿದ್ದು, ಇದರಲ್ಲಿ 4 ಸಾವು ಕಂಡರು ಹಾಗೂ 2 ತೀವ್ರ ಗಾಯಗೊಂಡಿದ್ದಾರೆ. ವಂದೇ ಭಾರತ್ ರೈಲು ಜೋಗ್ಬನಿಯಿಂದ ಪಾಟ್ನಾಕ್ಕೆ ಹೋಗ್ತಾ ಇತ್ತು. ಬಿಹಾರದ ಪೂರ್ಣಿಯಾ ಜಿಲ್ಲೆಯ ಕಸಬಾ ಜಪಾನ್ಪುರ ಎಂಬಲ್ಲಿ ರೈಲ್ವೆ ಕ್ರಾಸಿಂಗ್ನಲ್ಲಿ ಬೆಳಗಾಗುವ ಹೊತ್ತಿಗೆ ವಂದೇ ಭಾರತ್ ಡಿಕ್ಕಿ ಹೊಡೆದಿದೆ. ಇಡೀ ഇരുಳು ದುರ್ಗಾ ಮೇಳದ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿ ಹಿಂತಿರುಗುತ್ತಿದ್ದ ಜನರ ಗುಂಪಿನ ಮೇಲೆ ರೈಲು ನುಗ್ಗಿದೆ. ಗಾಯಗೊಂಡಿರುವ 2 ಸ್ಥಿತಿ ಚಿಂತಾಜನಕವಾಗಿದೆ. ರೈಲ್ವೆ ಕ್ರಾಸಿಂಗ್ ಕಾವಲುಗಾರ ಗೇಟು ಹಾಕಿರಲಿಲ್ಲ ಎನ್ನಲಾಗಿದೆ. Friends Winner and Ply, Industrial Area, Baikampadi, Mangaluru.